ನಾವು ಈ ಕ್ರಿಸ್ಮಸ್ ಅನ್ನ ನಿಜವಾದಂಥ ರಕ್ಷಕನನ್ನ ಹೊಂದಿಕೊಂಡವರಾಗಿ ನಾವು ಕ್ರಿಸ್ಮಸ್ ಅನ್ನು ಆಚರಿಸೋಣ. ಯಾಕಂದರೆ ಒಬ್ಬ ವೀಣಾವಾದಕನು ಒಂದು ಮಹಾನ್ ಪ್ರಸಿದ್ಧವಾದ ವೀಣಾವಾದಕ ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಅವನು ವೀಣೆಯನ್ನು ನುಡಿಸ್ತಾ ಇದ್ದಾರೆ. ವೀಣೆಯನ್ನು ನುಡಿಸುವಾಗ ಯಾರೂ ಕೂಡ ಅವನನ್ನು ಗಮನಿಸಲಿಲ್ಲ. ಅದೇ ವಾದಕ ಸಂಜೆಯ ಸಮಯದಲ್ಲಿ ಇಂತಹ ಒಂದು ಅದ್ದೂರಿಯಾದಂಥ ಒಂದು ಕೂಟದಲ್ಲಿ ಅವನು ನುಡಿಸುವುದಕ್ಕೆ ಪ್ರಾರಂಭಿಸಿದಾಗ ಜನರು ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಒಳಗಡೆ ಬಂದು ತಾಳ್ಮೆಯಿಂದ ಸಮಾಧಾನದಿಂದ ಕೊಟ್ಟುಕೊಂಡು ಆ ಒಂದು ಕಾರ್ಯಕ್ರಮವನ್ನು ಕೇಳಿ ನೋಡಿ ಆನಂದಿಸಿದರು. ಈ ದಿವಸದಲ್ಲಿ ನಾವು ಯೇಸುವನ್ನ ರಕ್ಷಕರನ್ನ ಯಾವ ನಿಟ್ಟಿನಲ್ಲಿ ಗುರುತಿಸ್ತಾ ಇದ್ದೇವೆ, ಸ್ವೀಕರಿಸ್ತಾ ಇದ್ದೇವೆ, ಆಹ್ವಾನಿಸ್ತಾ ಇದ್ದೇವೆ ಮತ್ತು ಆತನ ಹೆಜ್ಜೆಜಾಡಿನಲ್ಲಿ ನಡೀತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಅಂತ ಒಂದು ಕ್ರಿಸ್ಮಸ್ ಆಗಿ ಈ ವರ್ಷ ಮುಂದಿನ ವರ್ಷಗಳೆಲ್ಲವೂ ಆ ಭಗವಂತನು ನಮಗೆಲ್ಲರಿಗೂ ಅನುಗ್ರಹಿಸಿ ಸಹಾಯ ಮಾಡಲಿ ಅಂತ ಹೇಳ್ತಾ ಮತ್ತೊಂದು ಸಾರಿ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಶೀರ್ವಚನ ನೀಡಿರುವ ಬಿಷಪ್ ನಿಮಗೆ ವಂದನೆಗಳು. ಮಗದೊಮ್ಮೆ ಎಲ್ಲ ಧರ್ಮಾಧ್ಯಕ್ಷರಿಗೆ ನೀವು ನೀಡಿರುವ ಸಂದೇಶ ಹಾಗೂ ಆಶೀರ್ವಚನಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೂ ನಿಮಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತೇವೆ. ಸೀನಿಯರ್ ಸಿಟಿಜನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯ್ ಇವರಿಂದ ಪ್ರಭು ಯೇಸುವಿನ ಜನನದ ರೂಪಕ Long time ago in Bethlehem, so the Holy Bible says, Mary's boy child, Jesus Christ, was born on a Christmas day, and man will live forevermore because Do
ಚಕ್ರವರ್ತಿಯ ಆದೇಶ. ರೋಮಿ ನಾಗರಿಕರ ಜನಗಣತಿ ತಮ್ಮ ಹೆಸರನ್ನು ನೋಂದಾಯಿಸಲು ಗಲೀಲಿಯದ ನಜರತ್ ಪಟ್ಟಣದಿಂದ ಮೇರಿ ಮತ್ತು ಜೋಸೆಫ್ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಮೇರಿ ಎಲ್ಲ ವಿಶ್ರಾಂತಿಗಳನ್ನು ಜನರಿಂದ ತುಂಬಿವೆ. ಇನ್ನು ಸ್ವಲ್ಪ ದೂರ ನಡೆದರೆ ನಮಗೆ ಉಳಕೊಳ್ಳಲು ಆಸರೆ ಸಿಕ್ಕಬಹುದೆಂಬ ನಂಬಿಕೆ ನನಗೆ. ಸ್ವಾಮಿ, ನನ್ನ ಪತ್ನಿ ತುಂಬಬೇಡಿ. ನಿಮ್ಮ ವಿಶ್ರಾಂತಿಕರದಲ್ಲಿ ಉಳಕೊಳ್ಳಲು ಆಸರೆ ಸಿಕ್ಕಬಹುದೇ? ಇಲ್ಲ, ಎಲ್ಲ ತುಂಬಿ ಹೋಗಿವೆ. ಮೇರಿ, ಜೊತೆಗೇಳಬೇಡ. ಇಲ್ಲಿ ಮುಂದೆ ಖಂಡಿತವಾಗಿ ಆಸರೆ ಸಿಗಬಹುದೆಂಬ ನಂಬಿಕೆ ನನಗಿದೆ. ಸ್ವಾಮಿ, ಸ್ವಾಮಿ, ನಮಗೆ ಸ್ಥಳಾವಕಾಶ ಸಿಗಬಹುದಾ? ನನ್ನ ವಿಶ್ರಾಂತಿ ಗೃಹದಲ್ಲಿ ಸ್ಥಳಾವಕಾಶ ಇಲ್ಲ, ಆದರೆ ನನ್ನ ಗೋವುಗಳ ಹಟ್ಟಿಯಲ್ಲಿ ನಿಮಗೆ ಆಶ್ರಯವನ್ನು ನೀಡಬಲ್ಲೆ. ಬನ್ನಿ.
Field and fountain, moor and mountain, following yonder star. Star of wonder, star of night, star with royal beauty bright, westward leading, still proceeding, guide us to thy perfect light. Born a king on heaven's plain, gold I bring to crown him again. King forever, ceasing never, over us all to reign. Atimăgătoare, Natalaच्या festa संदर्भी Natalasul केलमून युवाज घराघरावसून नासून पदान कायतली. आता तुमचे फुडे नाताळाच्या खेळाची एक झलक. రాష్ట్రాలను ఇష్టపడువ Christmas. ವೀಕ್ಷಕರೇ, ಇವರೇ ನಮ್ಮ
ಅಸೋಸಿಯೇಷನ್ನ 65ರಿಂದ 80 ಈ ಕಾರ್ಯಕ್ರಮವು ಹೇಗೆ ಎನಿಸಿತು? ಖಂಡಿತವಾಗಿಯೂ ಇವರ ಪ್ರತಿಭೆಯು ಎಲ್ಲರನ್ನು ಮನಮೆಚ್ಚುವಂತೆ ಮಾಡಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಈ ಕಾರ್ಯ ದಯಮಾಡಿ ವೇದಿಕೆಗೆ ಬನ್ನಿ, ನಿಮ್ಮದೊಂದು ಫೋಟೋ ತೆಗೆಯೋಣ. ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟ ಎಲ್ಲರನ್ನೂ ಸ್ಮರಿಸಿ ವಂದನಾರ್ಪಣೆ ಮಾಡಲು ನಿಮ್ಮ ಮುಂದೆ ಬರುತ್ತಿದ್ದಾರೆ ಮೇಜರ್ ಡಿಸೋಜ, ಸೆಕ್ರೆಟರಿ ಆಫ್ ಅಸೋಸಿಯೇಷನ್. Gratitude can transform common days into thanksgiving, opportunities into blessing, turn routine jobs into joy, says William Arthur Ward. On behalf of the clergy, the Senior Citizens Association of St. Francis Xavier Church, Vijay, I would like to express my words of gratitude. I thank Almighty God for all the blessings showered on us to make this South Park Christmas a grand success. Deepest thanks to Most Reverend Dr. Peter Paul Saldana, Bishop of Bangalore Catholic Diocese, for his encouragement. Thank you, dear Bishop. Bishop Emeritus CSI Karnataka Diocese, Right Reverend Dr. C.L. Furtado has been a part of this program. We are grateful to you for your presence. Thanks a million to Most Reverend Dr. Guy Varghese Mar Vicarious Kalai, Bishop Cyril Malankara, Catholic Diocese of Puttur, for being with us this evening. My indebtedness goes to Most Reverend Lawrence G. Bishop Cyril Malankar, Catholic Diocese of Beltangadi, for making South Harbour Christmas meaningful with your presence. Bishop Joseph Mar Demetrius of Believers Eastern Church has doubled our joy with his presence. Thank you, Bishop. Thanks a million to all the priests, pastors, Sister Margaret and other sisters for being one with us to make Sauharda Christmas a super success. I am grateful to Mangalore Christian Council, Mangalore Diocese Ecumenical Council, All Karnataka United Christian Forum for Human Rights,
Western Zone, Senior Citizens Bijay, Vice President of Bijay Parish, Mr. Ashok Pinto, and Secretary Mrs. Preeti Gomes for meticulous organization of Sauhada Christmas. All the participants, you have showcased your talents to make this event glamorous and spectacular one. Hats off to you. Finally, senior citizens who have come from various churches who believe in one God have spared your precious time to be with us. Thank you. Sauhada Christmas has been successful because of one great person. He has organized meticulously this evening's program and guided all of us like the captain of the ship. He is none other than Reverend Dr. J.B. Saldana, our parish priest, Bijay. In his absence, let us